ನರೇಂದ್ರ ಮೋದಿ ಸುನಾಮಿ ಕರ್ನಾಟಕದ ದೋಸ್ತಿ ಸರ್ಕಾರಗೂ ಒಯ್ತೊಂದು ಕೊನತುನುಂದು ಲೋಕಸಭಾ ಸದಸ್ಯರು ಶೋಭಾ ಕರಂದ್ಲಾಜೆ ಪಂತೆರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಡುಗಿಂದಿನ 6 ಸುದ್ದಿ ಮಾಧ್ಯಮಗಳ ಪಾತಿರ್ದರು. ರಾಜ್ಯದ ಮಾಜಿ ಮಂತ್ರಿಗಳಾದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾದ ಪುದರ್ ಪಡೆದಿತ್ತಿನ ಶೋಭಾ ಕರಂದ್ಲಾಜೆ ಈ ಸರ್ತಿಲ್ಲ ಲೋಕಸಭಾ ಓಟುಗುಂತು ದೂಗಿಂದಿದರ. ಎರಡನೇ ಸರ್ತಿಗೂ ಒಂಜೆ ಕ್ಷೇತ್ರಡುಗಿಂದಿನ ಶೋಭಾ ಕರಂದ್ಲಾಜೆ ಸುದ್ದಿಗಾರರ ಪಾತಿರ್ದು ಎಕ್ಸಿಟ್ ಪೋಲ್ ಬಗಿಟ್ಟು ಸಿದ್ದರಾಮಯ್ಯರು ಕುಮಾರಸ್ವಾಮಿ ತಮಾಷೆ ಮಲ್ತದಿತ್ತರ ಅಂಡ ಮೋದಿ ಸುನಾಮಿ ಕರ್ನಾಟಕದ ಎದುರು ಪಕ್ಷಲೇನು ಒಯ್ತೊಂದು ಕೊನಪನಂಚ ಮಲ್ತದಂಡ ಜನಕುಲು ದೋಸ್ತಿ ಸರ್ಕಾರದ ಒಟ್ಟಿಗಿಜ್ಜೆರಂದು ತೋಜಾದಿರ ಜನ ವಿರೋಧಿ ಸರ್ಕಾರಗೂ ಸೋಲಾತಂಡ ರಡ್ಡು ಪಕ್ಷಲ ನಾಶ ಆತನಂದ ಅರ್ದೂರಿಯರ. ಕರ್ನಾಟಕ ರಾಜ್ಯದಲ್ಲಿ ಈ 23ರ ಚುನಾವಣೆಯ ಫಲಿತಾಂಶದ ಬಳಿಕ ಸಮ್ಮಿಶ್ರ ಸರ್ಕಾರ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅವರು ಮಾಡಿಕೊಂಡಂತ ತಪ್ಪಿನ ಕಾರಣಕ್ಕಾಗಿ ಅವರೇ ಕುಸಿದೋಗ್ತಾರೆ, ಅವರ ಪಾಪದ ಭಾರಕ್ಕೆ ಅವರೇ ಕುಸಿತಾರೆ, ಅವರು ನಾಶ ಆಗ್ತಾರೆ ಅಂತ ಮೊದಲಿಂದಲೂ ನಾನು ಹೇಳ್ತಾ ಇದ್ದೆ. ಅದು ಸಾಬೀತಾಗುತ್ತೆ. ರೋಷನ್ ಬೇಗ್ ಅವರು, ಎಸ್.ಟಿ. ಸೋಮಶೇಖರ್ ಅವರು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವರು ಪರಸ್ಪರ ಏನು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊತಿದ್ದಾರೆ. ಅವರು ಮಾಡ್ತಾ ಇರುವಂಥ ಅವರ ಪಾಪಕ್ಕೆ ಖಂಡಿತ ಅವರು ನಾಶ ಆಗ್ತಾರೆ. ವಿಚಾರ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸ್ಪಷ್ಟ ನಿಲುವು. ಎಲ್ಲಿ ತನಕ ಕಾಂಗ್ರೆಸ್ ಮತ್ತು JDSನ ಶಾಸಕರು ಅವರ ಪಾರ್ಟಿಯಲ್ಲಿ ಇರ್ತಾರೋ ಅವರ ಪಾರ್ಟಿಯ ಶಾಸಕರನ್ನು ನಾವು ಮಾತಾಡ್ಸಲ್ಲ. ಅವರು ರಾಜೀನಾಮೆ ಕೊಟ್ಟು ಈ ಸರ್ಕಾರ ಆಗಲ್ಲ, ಈ ಸರ್ಕಾರ ಜನ ವಿರೋಧಿಯಾಗಿದೆ, ಈ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಸಾಧ್ಯ ಇಲ್ಲ ಅಂತ ಯಾವತ್ತೂ ಅವರು ರಾಜೀನಾಮೆ ಕೊಡ್ತಾರೆ, ಅವತ್ತು ಭಾರತೀಯ ಜನತಾ ಪಾರ್ಟಿ ಅವರನ್ನು ಸ್ವಾಗತ ಮಾಡುತ್ತೆ.